ಹರೇ ಕೃಷ್ಣ ಪ್ರಭುಜಿ. ಇನ್ನ ಅವ್ರು ಮ್ಯೂಟಲ್ಲಿ ಇದಾರೆ ಮಾತಾಜಿ. ಇರ್ಲಿ, ನಾವ್ ಹೇಳೋದು ಹೇಳ್ಬಿಡೋದು. ಮ್ಯೂಟಲ್ ಕೇಳಿಸ್ರಲ್ಲ. ಹರೇ ಕೃಷ್ಣ ಗುರುಜಿ ಬಂದ್ರು ನೀವ್ ಹೇಳಿದ ತಕ್ಷಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ತರಗತಿಯನ್ನು ಪ್ರಾರಂಭ ಮಾಡೋಣ. ಯಾಕೆ ಬರ್ತಾ ಜನ ಕಡಿಮೆ ಬರ್ತಾ ಇದಾರಲ್ಲ? ಒಂದ್ 2-3 ಜನ ಟೂರ್ಗೆ ಹೋಗಿದಾರಲ್ಲ, ಯಾತ್ರಾ. ಓ, ಯಾತ್ರೆ ಹೋಗಿದಾರ. ಓಕೆ ಓಕೆ, ಸರಿ. ಮುಂದುವರ್ಸ್ಕೊಂಡು ಹೋಗೋಣ. ಯಾವ ಶ್ಲೋಕ ಮಾಡಿದ್ವಿ ಹಿಂದಿನ ದಿವಸ? ಹೋದ್ವಾರ 21ನೇ ತಾರೀಕು ಮೊದಲನೇ ಶ್ಲೋಕ ಪ್ರಭುಜಿ. ಮೊದಲನೇ ಶ್ಲೋಕ ಯಾರಿಗಾರು ನೆನಪಿದೆಯಾ? ಇದೆ ಪ್ರಭುಜಿ. ಸ್ವಲ್ಪ ರಿಪೀಟ್ ಮಾಡ್ತೀರಾ? ವಾಚೋ ವೇಗಂ ಮನತೋ ವೇಗಂ ಕ್ರೋಧ ವೇಗಂ ಜುಹ್ವಾ ವೇಗಂ ಉದರಸ್ಥ ವೇಗಂ. ಮೊದಲನೇ ಇದು ಮಂತ್ರ. ಮುಗಿಸ್ಲಿಲ್ಲ ನೀವು ಮಂತ್ರ? ನೀವು ಮಾತಾಡಿದ್ರಲ್ಲ, ಶ್ಲೋಕಂ ಅಲ್ಲಿಗೆ ಬಿಟ್ಟೆ ಅಷ್ಟೇ. ಮುಗಿಸ್ಲಿಲ್ಲ ನೀವು? ಏತಾದ್ ವೇಗಂ ಮತ್ತೇನದು? ಏತಾದ್ ವೇಗಂ ಧೀರಃ ಸರ್ವಾಮಪಿ ಮಾಂ ಪ್ರತಿಬಿಂಸ ಶಿಷ್ಯಾತ್. ಯಾರು ಎಲ್ಲ ಇಂದ್ರಿಯಗಳ ಇದಗಳನ್ನ ಏನು ಕಂಟ್ರೋಲ್ ಮಾಡ್ಕೋತಾರೆ, ಅವುಗಳ ಪ್ರಚೋದನೆಯನ್ನು ಅವರು ಇದು ಮಾಡ್ಕೋತಾರೆ, ಕಂಟ್ರೋಲ್ ಮಾಡ್ತಾರೆ, ಅವರೇ ಏನು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಶಿಷ್ಯರುಗಳನ್ನ ಹೊಂದುವಂತ ಇದನ್ನ ಪಡಿತಾರೆ. ಶಿಷ್ಯರನ್ನು ಮಾಡ್ಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ. ಭಗವಂತನ ಕೃಪೆಯಿಂದ ಅರ್ಹತೆಯನ್ನು ಪಡಿತಾರೆ. ಹರೇ ಕೃಷ್ಣ. ಪರವಾಗಿಲ್ಲ, ನೆನ್ಪಿಟ್ಕೊಂಡಿದ್ದೀರಾ? ಅಯ್ಯೋ, ನೆನಪಿಲ್ಲದೆ ಹೆಂಗೆ? ಇದನ್ನ ಇದು ಮಾಡ್ಬೇಕಲ್ವಾ ನಾವು? ಯಾವುದು ಈ ಶ್ಲೋಕವನ್ನು ನೀವು ಮೆಮೊರೈಸ್ ಮಾಡ್ಬೇಕಲ್ವಾ ಇದು? ಅದೇ ಮಾಡ್ತಾ ಇದ್ದೀವಿ. ಕಡೆ ಲೈನ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ರಲ್ಲ ಗುರುಜಿ. ಓಕೆ. ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸರಿ. ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್? ಗುರುಜಿ ಕಾಣಿಸ್ತಾ ಇದೆ. ಉಪದೇಶಾಮೃತ ರಾಧಾ ಗೋವಿಂದಕ್ಕೆ ಜೈ. ಇಸ್ಕಾನ್ ಮಂಗಳೂರು ಎಲ್ಲ ಆಚಾರ್ಯರಿಗೂ ಮತ್ತು ರಾಮನಿಷ್ಠ ದಾಸ್ ಪ್ರಭು ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಅವಕಾಶವನ್ನು ನಮಗೆಲ್ಲ ಕೊಟ್ಟಿದ್ದಕ್ಕೆ ಗುರು ಮತ್ತು ಗೌರಾಂಗರಿಗೆ ನಮ್ಮೆಲ್ಲರ ಕೃತಜ್ಞಗಳನ್ನು ಅರ್ಪಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಶ್ರೀಮತ್ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗರ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.
ಹರೇ ಕೃಷ್ಣ. ಸೊ ಇಂದಿನ ತರಗತಿಯನ್ನು ನಾವು 2ನೇ ಶ್ಲೋಕದೊಂದಿಗೆ ಮುಂದುವರಿಸ್ಕೊಂಡು ಹೋಗೋಣ. ಶ್ಲೋಕ 2. ಈ ಶ್ಲೋಕದಲ್ಲಿ ಯಾವ ಒಂದು ಅಭ್ಯಾಸಗಳೇನಿದಾವೆ ನಮ್ದು, ಯಾವ ದುರಭ್ಯಾಸಗಳೇನಿದಾವೆ ಅಥವಾ ಅಭ್ಯಾಸಗಳು ಅಂತ ಕರೀಬೋದು. ಸೊ ದುರಭ್ಯಾಸಗಳು ಅದರ ಹಿಂದಿನ ಕಾಲಕ್ಕೆ, ಆ ದುರಭ್ಯಾಸಗಳು ಈಗಿನ ಕಾಲಕ್ಕೆ ನಾರ್ಮಲ್ ಅಭ್ಯಾಸಗಳು, ಇವೆಲ್ಲ ಈಗಿನ ಕಾಲ ಆಗಿದೆ. ಸೊ ಅದರಿಂದ ಈ ಶ್ಲೋಕದಲ್ಲಿ ಯಾವ ವಸ್ತುಗಳಿಂದ ನಮ್ಮ ಒಂದು ಭಕ್ತಿಗೆ ಕಷ್ಟ ಆಗುತ್ತೆ, ಅಂದ್ರೆ ಭಕ್ತಿ ನಾಶವಾಗುತ್ತೆ ಅಂತ ಅದರ ಬಗ್ಗೆ ಹೇಳಿದ್ದಾರೆ. ಮತ್ತೆ 3ನೇ ಶ್ಲೋಕದಲ್ಲಿ ಯಾವ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ರೆ ಭಕ್ತಿಯ ಪುನರ್ಜೀವಿತವಾಗುತ್ತೆ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಸೊ ಅದರಿಂದ ಇದು 2ನೇ ಶ್ಲೋಕದಲ್ಲಿ ನಾವು ಯಾವ್ಯಾವುದು ಶಕ್ತಿಗಳಿಂದ ನಮ್ಮ ಒಂದು ಭಕ್ತಿ ನಾಶ ಆಗುತ್ತೆ, ವಿನಶ್ಯತಿ ನಾಶವಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅತ್ಯಾಹಾರಃ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಈಗ ರಿಪೀಟ್ ಮಾಡೋಣ. ಅತ್ಯಾಹಾರಃ ಪ್ರಯಾಸಶ್ಚ ಅತ್ಯಾಹಾರಃ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಷಡ್ವಿರ್ಭಕ್ತಿರ್ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಅತ್ಯಾಹಾರಃ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಪ್ರಜಲ್ಪೋ ನಿಯಮಾಗ್ರಹಃ. ಅತ್ಯಾಹಾರಃ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಅತ್ಯಾಹಾರಃ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ಭಕ್ತಿರ್ವಿನಶ್ಯತಿ. ಅತಿ ಆಹಾರ ಮಿತಿಮೀರಿ ತಿನ್ನುವುದು ಅಥವಾ ಅತಿಯಾಗಿ ಕೂಡಿಡುವುದು. ಅತಿ ಆಹಾರ ಮಿತಿಮೀರಿ ತಿನ್ನುವುದು ಅಥವಾ ಅತಿಯಾಗಿ ಕೂಡಿಡುವುದು. ಪ್ರಯಾಸಃ ಅತಿಯಾಗಿ ಕಷ್ಟಪಟ್ಟು ದುಡಿಯುವುದು. ಪ್ರಯಾಸಃ ಕಷ್ಟಪಟ್ಟು ದುಡಿಯುವುದು. ಚ ಮತ್ತು ಪ್ರಜಲ್ಪಃ ಗೊಡ್ಡು ಹರಟೆ ಹೊಡೆಯುವುದು. ಪ್ರಜಲ್ಪಃ ಗೊಡ್ಡು ಹರಟೆ ಹೊಡೆಯುವುದು. ನಿಯಮ ವಿಧಿ ನಿಯಮಗಳಿಗೆ ಆಗ್ರಹ ಅತಿಯಾಗಿ ಅಂಟಿಕೊಳ್ಳುವುದು. ಅಥವಾ ಅಗ್ರಹ ಅತಿಯಾಗಿ ಕಡೆಗಣಿಸುವುದು. ಇಲ್ಲಿ ಒಂದೇ ಶಬ್ದದಲ್ಲಿ 2 ಶಬ್ದಗಳನ್ನು ಕೂಡಿಸಿದ್ದಾರೆ. ನಿಯಮಾಗ್ರಹ ಅಂದ್ರೆ ಅಲ್ಲಿ ಅಗ್ರಹನು ಬರುತ್ತೆ, ಆಗ್ರಹನು ಬರುತ್ತೆ. ಸೊ ಅದಕ್ಕೆ ನಾವು ಅಲ್ಲಿ 2 ಶಬ್ದಗಳು ಬರುತ್ತೆ. ಸೊ ಅದರಿಂದ ಇಲ್ಲಿ ಆಗ್ರಹ ಅಂದ್ರೆ ಅತಿಯಾಗಿ ಅಂಟಿಕೊಳ್ಳುವುದು. ತೆಗೆದು ಅಲ್ಪ ಮಾತ್ರದಲ್ಲಿ ಅಗ್ರಹ ಅಂದ್ರೆ ದೀರ್ಘ ಮಾತ್ರ ಹಾಕಿದ್ರೆ ಪೂರ್ಣ ಮಾತ್ರದಲ್ಲಿ ಆಗ್ರಹ ಆಗುತ್ತೆ. ಅದರಲ್ಲಿ ಅತಿಯಾಗಿ ಅಂಟಿಕೊಳ್ಳುವುದು. ಅಥವಾ ಅಗ್ರಹ ಅಂದ್ರೆ ಅತಿಯಾಗಿ ಕಡೆಗಣಿಸುವುದು. 2 ವಿರುದ್ಧ ಒಂದು ಶಬ್ದಾರ್ಥಗಳು. ಸೊ ಇವೆರಡಕ್ಕೂ ಮಧ್ಯದಲ್ಲಿ ನ್ಯೂಟ್ರಲ್ ಆಗಿ ನಾವಿರ್ಬೇಕು ಅಂತ. ಅನುಸಂಗ ಲೌಕಿಕ ಬುದ್ಧಿಯುಳ್ಳವರನ್ನೇ ಸೇರುವುದು. ಲೌಕಿಕ ಬುದ್ಧಿಯುಳ್ಳವರೊಡನೆ ಸೇರುವುದು. ಲೌಲ್ಯಂ ಅತಿಯಾದ ಅಪೇಕ್ಷೆ ಅಥವಾ ದುರಾಸೆ. ಲೌಲ್ಯಂ ಅತಿಯಾದ ಅಪೇಕ್ಷೆ ಅಥವಾ ದುರಾಸೆ. ಚ ಮತ್ತು ಇದು ಪಡ್ಲಿ ಅಂತ ಬಂದಿದೆ, ಇದು ಷಡ್ ಅಂತ ಬರಬೇಕು ಆಕ್ಚುಲಿ. ಷಡ್ ಭಕ್ತಿ ಈ 6ರಿಂದ ಭಕ್ತಿ ಸೇವೆಯು. ಭಕ್ತಿ ಸೇವೆಯು ವಿನಶ್ಯತಿ ನಾಶವಾಗುತ್ತದೆ.
ವಿನಶ್ಯತಿ ನಾಶವಾಗುತ್ತದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಒಬ್ಬನು ಈ ಕೆಳಕಂಡ 6 ಚಟುವಟಿಕೆಗಳಲ್ಲಿ ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. 1. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು. 2. ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು. 3. ಲೌಕಿಕ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡುವುದು. 4. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕಾಗಿ ಅನುಸರಿಸುವುದು ಅಥವಾ ಶಾಸ್ತ್ರೋಕ್ತ ವಿಧಿ ವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು. 5. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು ಮತ್ತು ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಈ ರೀತಿ 6. ಸೊ ಹೀಗೆ ರಿಪೀಟ್ ಮಾಡೋಣ. ಅನುವಾದ: ಒಬ್ಬನು ಈ ಕೆಳಕಂಡ 6 ಚಟುವಟಿಕೆಗಳಲ್ಲಿ ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. 1. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು. 2. ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು. ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು. 3. ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು. 3. ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು. 4. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ 4. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕಾಗಿ ಅನುಸರಿಸುವುದು. ಇದನ್ನ ಆಗ್ರಹ ಅಂತ ಕರೀಬಹುದು. ಸುಮ್ಮನೆ ಬರೀ ಶಾಸ್ತ್ರ ಮಾಡ್ತಾ ಇರೋದು, ಅದೇನೋ ಹೇಳ್ತಾರಲ್ಲ, ಹೇಳೋದು ಶಾಸ್ತ್ರ ತಿನ್ನೋದು ಬದನೆಕಾಯಿ ಅಂತ, ಆತರ. ಸೊ ಈ ಶಾಸ್ತ್ರಗಳನ್ನು ಬರೀ ಕಾಟಾಚಾರಕ್ಕಾಗಿ ಅನುಸರಿಸುವುದು ಮತ್ತೆ ಕಟ್ಟುನಿಟ್ಟಾಗಿ ಮಾಡ್ತಾರೆ ಆ ಶಾಸ್ತ್ರಗಳನ್ನು. ಆದ್ರೆ ಅದರಿಂದ ಆಧ್ಯಾತ್ಮಿಕ ಮುನ್ನಡೆಗೆ ಏನು ಸುಖ ಬರೋದಿಲ್ಲ, ಅದ್ರಲ್ಲಿ ಏನು ಪ್ರಯೋಜನ ಆಗೋದಿಲ್ಲ. ಅದನ್ನು ಆಗ್ರಹ, ಅತಿಯಾಗಿ ಅಂಟಿಕೊಳ್ಳುವುದು ಇದಕ್ಕೆ. ಸೊ ನಂತರ ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು, ಇದನ್ನು ಅಗ್ರಹ ಅಂತಾರೆ. ಸೊ ಶಾಸ್ತ್ರೋಕ್ತ ವಿಧಿಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು. ನಾನು ಹೇಳೋದು ಸರಿ, ನೀನ್ ಹೇಳೋದು ಸರಿ, ನಿನ್ ಶಾಸ್ತ್ರನೂ ಸರಿ, ನನ್ನ ಶಾಸ್ತ್ರನೂ ಸರಿ, ಎರಡೂ ಶಾಸ್ತ್ರ ಮಾಡ್ಬಿಡೋದಲ್ಲ. ಸೊ ಇದು ಒಂದು ಅಗ್ರಹ, ಅತಿಯಾಗಿ ಕಡೆಗಣಿಸುವುದು, ಇಲ್ಲಾಂದ್ರೆ ಮಾಡದೇನೆ ಇರೋದು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು ಮತ್ತು ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಹರೇ ಕೃಷ್ಣ. ಭಾವಾರ್ಥವನ್ನು ಟ್ರಾನ್ಸ್ಲೇಷನ್ ನೋಡೋಣ. ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಸ್ಕ್ರೀನ್ ಶೇರ್ ಮಾಡ್ತೀನಿ ಇನ್ನೊಂದ್ಸಾರಿ. ಏನ್ ಕಾಣಿಸ್ತಾ ಇದೆ ಇವಾಗ? ಕಾಣಿಸ್ತಿದೆ ಗುರುಜಿ, ಕಾಣಿಸ್ತಾ ಇದೆ. ಮಂಗಳ ಮಾತಾಜಿ ಓದ್ತೀರಾ? ಅನುವಾದ ಆಯ್ತು, ಭಾವಾರ್ಥ ಓದಿ. ಮಂಗಳ ಮಾತಾಜಿ ಓದ್ಲಾ ಗುರುಜಿ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಮಾನವ ಜೀವನವು ಸರಳ ಜೀವನ ಮತ್ತು ಉನ್ನತ ಚಿಂತನೆಗಾಗಿ ಉದ್ದೇಶಿಸಲಾಗಿದೆ. ಎಲ್ಲಾ ನಿಯಮಾಧೀನ ಜೀವಿಗಳು ಭಗವಂತನ 3ನೇ ಶಕ್ತಿಯ ನಿಯಂತ್ರಣದಲ್ಲಿರುವುದರಿಂದ ಈ ಭೌತಿಕ
ಭೌತಿಕ ಪ್ರಪಂಚವು ಒಬ್ಬ ವ್ಯಕ್ತಿಯ ಕೆಲಸ ಮಾಡಲು ಬದ್ಧನಾಗಿರುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಪರಮಾತ್ಮ ನಮ್ಮ ಪರಮ ಪುರುಷನಿಗೆ 3 ಪ್ರಾಥಮಿಕ ಶಕ್ತಿಗಳು ಅಥವಾ ಸಾಮರ್ಥ್ಯಗಳಿವೆ. ಮೊದಲನೆಯದು ಅಂತರಂಗ ಶಕ್ತಿ ಅಥವಾ ಆಂತರಿಕ ಶಕ್ತಿ ಎಂದು ಕರೆಯಲಾಗುತ್ತದೆ. ಎರಡನೆಯದನ್ನು ತಟಸ್ಥ ಶಕ್ತಿ ಅಥವಾ ಕನಿಷ್ಠ ಶಕ್ತಿ ಎಂದು ಕರೆಯಲಾಗುತ್ತದೆ. ಮೂರನೆಯದನ್ನು ಬಹಿರಂಗ ಶಕ್ತಿ ಅಥವಾ ಬಾಹ್ಯ ಶಕ್ತಿ ಎಂದು ಕರೆಯಲಾಗುತ್ತದೆ. ಜೀವಿಗಳು ಕನಿಷ್ಠ ಶಕ್ತಿಯನ್ನು ರೂಪಿಸುತ್ತವೆ ಮತ್ತು ಅವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ನಡುವೆ ನೆಲೆಗೊಂಡಿವೆ. ಪರಮಾತ್ಮ ಪರಮಪುರುಷನ ಶಾಶ್ವತ ಸೇವಕರಾಗಿ ಅಧೀನರಾಗಿರುವುದರಿಂದ ಜೀವಾತ್ಮರು ಅಥವಾ ಪರಮಾಣು ಜೀವಿಗಳ ಆಂತರಿಕ ಅಥವಾ ಬಾಹ್ಯ ಶಕ್ತಿಯ ನಿಯಂತ್ರಣದಲ್ಲಿ ಉಳಿಯಬೇಕು. ಅವರು ಆಂತರಿಕ ಶಕ್ತಿಯ ನಿಯಂತ್ರಣದಲ್ಲಿರುವಾಗ ಅವರು ತಮ್ಮ ನೈಸರ್ಗಿಕ ಸಾಂವಿಧಾನಿಕ ಚಟುವಟಿಕೆಯನ್ನು ಪ್ರದರ್ಶಿಸುತ್ತಾರೆ. ಅವುಗಳೇನೆಂದರೆ ಭಗವಂತನ ಶಕ್ತಿ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಳ್ಳುವಿಕೆ. ಇದನ್ನು ಭಗವದ್ಗೀತೆಯಲ್ಲಿ 3